ಬಹುಶಃ ಬಹಳ ಆತ್ಮೀಯತೆಯಿಂದ ಮಾತಾಡಿದ್ದಾರೆ. ಬಹುಶಃ ಕರ್ನಾಟಕದ ಬಗ್ಗೆ ಮತ್ತು ಮಂಗಳೂರು ಬಗ್ಗೆ ಬಹಳ ಮೆಚ್ಚುಗೆ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಇಬ್ಬರು ಮುಖ್ಯಮಂತ್ರಿಗಳು ಬಹಳ ಆತ್ಮೀಯರಿದ್ದಾರೆ, ಪರಸ್ಪರ ಒಬ್ಬರಿಗೆ ಗೌರವ ಇದೆ. ಬಹುಶಃ ನಿನ್ನೆ ತಾನೇ ಒಬ್ಬರು ದಿಲ್ಲಿಯಲ್ಲಿ ಭೇಟಿಯಾಗಿದ್ದಾರೆ. ಆ ವಿಚಾರ ಕೂಡ ಹೇಳಿ ನಾವು ಇಬ್ಬರು ಕೂಡ ಭೇಟಿಯಾಗಿದ್ದೇವೆ. ನಾವು ಜೊತೆಯಾಗಿ ಇವತ್ತು ಆ ಒಂದು ಒಗ್ಗಟ್ಟಿನ ಕೆಲಸ ಖಂಡಿತವಾಗಿ ಅವರು ಮಾಡ್ತಾರೆ. ಇಲ್ಲ, ನಮಗೆ ಕರಾವಳಿಯ ಬಗ್ಗೆ ಮತ್ತು ನಮ್ಮ ಕರಾವಳಿಯ ಜನರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕರಾವಳಿಯ ಬೇರೆ ವಿಚಾರಗಳು ನಮ್ಮ ಎಲ್ಲ ಫೀಲ್ಡ್ನಲ್ಲಿರುವ ಬಗ್ಗೆ ಚರ್ಚೆ ಆಯಿತು ಅಷ್ಟೇ. ಥ್ಯಾಂಕ್ ಯು. ವಿಜಯ್ ಸರ್, ವಿಜಯ್ ಸರ್, ವಿಜಯ್ ಸರ್, ವಿಜಯ್ ಸರ್, ವಿಜಯ್ ಸರ್, ವಿಜಯ್ ಸರ್, ಏನಪ್ಪ ಗೊತ್ತಿಲ್ಲ ಯಪ್ಪ, ಹೋಯ್ತೇನಂತೆ. ವಿಜಯ್ ಸರ್, ವಿಜಯ್ ಸರ್, ವಿಜಯ್ ಸರ್.